ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಪರಶುರಾಮ ಸೃಷ್ಟಿಯ ಈ ತುಳುನಾಡು 1001 ದೈವಗಳು ನೆಲೆ ನಿಂತು ತಮ್ಮ ಕಲೆ ಕಾರ್ಣಿಕವನ್ನು ಮೆರೆಯುತ್ತಿರುವ ಪುಣ್ಯದ ಬೀಡು. ಅಂತಹ ಕಾರಣಿಕದ ದೈವಗಳಲ್ಲಿ ಒಂದಾದ ಸುಳ್ಯದ ಪಡಂಬೈಲಿನಲ್ಲಿ ಆರಾಧನೆಯಲ್ಲಿರುವ ಮಾಪುಳ್ತಿ ದೈವದ ಬಗ್ಗೆ ತಿಳಿಸಿಕೊಡುತ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಸುಳ್ಯದ ಪಡಂಬೈಲಿನಲ್ಲಿ ಮಾಪುಳ್ತಿ ಎನ್ನುವ ಸ್ತ್ರೀ ದೈವಕ್ಕೆ ಆರಾಧನೆ ಮಾಡುತ್ತಾರೆ. ದೈವದ ಕೋಪಕ್ಕೆ ಬಲಿಯಾದ ಮುಸ್ಲಿಂ ಮಹಿಳೆಯೊಬ್ಬರು ದೈವತ್ವವನ್ನು ಪಡೆದು ಆರಾಧನೆ ಪಡೆಯುತ್ತಿರುವ ವಿಚಾರ ಗಮನಾರ್ಹವಾಗಿದೆ. ಭಾಗಮಂಡಲದಿಂದ ಪಡಂಬೈಲಿಗೆ ಬಂದಿರುವ ಜುಮಾದಿ ದೈವ ಎದ್ದು ನಿಲ್ಲುವ ಸಮಯದಲ್ಲಿ ಯಾರು ಕೂಡ ಮನೆಯಿಂದ ಹೊರಗೆ ಬರಬಾರದೆಂಬ ನಿಯಮವಿತ್ತು. ಆದರೆ ಇದರ ಅರಿವಿಲ್ಲದ ಮುಸ್ಲಿಂ ಮಹಿಳೆಯೊಬ್ಬರು ತಮ್ಮ ಜಮೀನಿನಲ್ಲಿ ಪೈರು ಕೀಳುತ್ತಿದ್ದರಂತೆ. ತನ್ನನ್ನು ಗೌರವಿಸಲಿಲ್ಲವೆಂದು ಕೋಪಗೊಂಡ ಜುಮಾದಿ ದೈವ ಆ ಮುಸ್ಲಿಂ ಮಹಿಳೆಯನ್ನು ಮಾಯ ಮಾಡಿಬಿಡುತ್ತಾಳೆ. ಮಾಯವಾದ ಆ ಮಹಿಳೆ ಮುಂದಿನ ದಿನಗಳಲ್ಲಿ ಮಾಪುಳ್ತಿ ದೈವವಾಗಿ ಆರಾಧನೆಗೊಳ್ಳುತ್ತಾಳೆ. ಪಡಂಬೈಲಿನಲ್ಲಿ ಜುಮಾದಿಗೆ ಕೋಲ ನಡೆಯುವ ಸಂದರ್ಭ ಮೊದಲು ಮಾಪುಳ್ತಿ ದೈವಕ್ಕೆ ಕೋಲ ನೀಡಿ ನಂತರ ಜುಮಾದಿ ದೈವಕ್ಕೆ ಕೋಲ ನೀಡುತ್ತಾರೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸತೊಂದು ಕಾರಣಿಕದ ದೈವದ ಬಗ್ಗೆ ಮಾಹಿತಿ ನೀಡುತ್ತೇನೆ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.